ಕಾಪುವಿನ ಕೊಪ್ಪಲಂಗಡಿಯ ವಾಸುದೇವ ಸ್ವಾಮಿ ಭಜನಾ ಮಂಡಳಿಯ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹಿಂದೂ ಸಮಾಜದ ಒಗ್ಗಟ್ಟಿಗಾಗಿ ನಮ್ಮ ನಡಿಗೆ ಅಮ್ಮ ನಡಿಗೆ 6ನೇ ವರ್ಷದ ಪಾದಯಾತ್ರೆಯನ್ನು ಕೊಪ್ಪಲಂಗಡಿ ವಾಸುದೇವ ಸ್ವಾಮಿ ದೇವಸ್ಥಾನದಿಂದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಸನ್ನಿಧಾನಕ್ಕೆ ಹಮ್ಮಿಕೊಳ್ಳಲಾಯಿತು. ವೇದಮೂರ್ತಿ ಶ್ರೀನಿವಾಸ್ ತಂತ್ರಿ ಕೊರಗಪಾಡಿ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪಾದಯಾತ್ರೆಗೆ ಚಾಲನೆ ನೀಡಲಾಯಿತು. 300ಕ್ಕೂ ಅಧಿಕ ಮಂದಿ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು. ಹಿಂದುತ್ವದ ಒಗ್ಗಟ್ಟಾವಡು ತನ್ಮುಖೇನಕವಾದ ದೇವೇರ್ನ ಸಂಬಂಧಪಟ್ಟಿದಿನಂಚಿತ್ತನ ಮಾತೆರೆಗಳ ವಿಚಾರಲು ಗೊತ್ತಾವಡು ಬೊಮ್ಮನಂಚಿತ್ತನ ಉದ್ದೇಶ ಆ ಉದ್ದೇಶದಿ ಒಂದು ಆಜಿ ವರ್ಷದ ದುಂಬು ಸುರುಮಲ್ತಿನಂಚಿತ್ತಿನ ಒಂಜಿ ಪಾದಯಾತ್ರೆ ಬಂದು ದೇಹ ದಂಡನೆ ಮಲ್ತೊಂದು ಪೋಪಿನಿ ಬಂದು ಬಂಡ ನಡತೊಂದು ಅಡೆಮುಟ್ಟ ಪೋದು ಐಟೆ ವಿಶೇಷವಾದ ಅಪ್ಪನ ಸಾನ್ನಿಧ್ಯದ ಜಾಗಡು ದೇವರನ್ನ ದರ್ಶನ ಮಲ್ತದು ಅಲ್ಲೂ ಹಣ್ಣುಕಾಯಿ ಸಮರ್ಪಣೆ ಮಲ್ತದು ಬರ್ಪಿನಿ ಅಂಚಿತ್ತನ ಇಂಚೆ ಮಲ್ತಿನ ಕೂಡಲೇ ದೇಹ ದಂಡನೆ ಆಯ್ನಂಚಿನೇ ಅಪ್ಪನ ವಿಶೇಷ ಸಾನ್ನಿಧ್ಯ ಬಂಪಿನಂಚಿತ್ತನ ಅನುಗ್ರಹ ಬಂಪಿನಂಚಿತ್ತನ ತಿಕ್ಕೊಂದು ಬತ್ತಿನಂಚಿತ್ತಿನ ವಿಚಾರ ಇತ್ತನೇರ್ದ ಅವರ ಸುರೂತ ವರ್ಷ 30 ಇತ್ತಿನ ಆಜಿನೇ ವರ್ಷಕ್ಕೆ 300 ಆತಂಗ ಒಂದು ನನ್ನಲ್ಲ ಕೂಡ ಜಾಸ್ತಿ ಆ ಒಂದು ಕೋಪಿನಂಚಿತ್ತನ ವ್ಯವಸ್ಥೆ ಎಲ್ಲ ಆ ಒಂದುಂಡು ಆ ವಿಶೇಷವಾದ ಇತಮುಟ ಆತಿನಂಚಿತ್ತನ ದಾದ ಮಾತುಂಡ ಮಾತೆರೆಗಳ ಆಜಿ ವರ್ಷಡು ಮಾತೆರ್ನೆಲ್ಲ ಒರಿಯೋರನ್ನ ಅನುಭವ ಬಂಪಿನಂಚಿತ್ತನ ವಿಶೇಷವಾದೇ ಉಂಡು. ಅತಿ ಹುಮ್ಮಸ್ಸಿನಿಂದ ಈ ವರ್ಷ ಸುಮಾರು 300ಕ್ಕಿಂತಲೂ ಹೆಚ್ಚು ಭಕ್ತರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕಾರಣ ಆ ಅಮ್ಮನ ದಯೆಯಿಂದ ಎಲ್ರಿಗೂ ಒಂದು ಉತ್ತಮವಾದ ಪ್ರತಿಫಲ ಸಿಕ್ಕಿದೆ.